ನಮಸ್ಕಾರ, ಧ್ವನಿ ಸಮಾಚಾರಕ್ಕೆ ಸ್ವಾಗತ. ನಾನು ಶರತ್ ಬೇಕೂರ್. ಮೊದಲಿಗೆ ಇವತ್ತಿನ ಮುಖ್ಯಾಂಶಗಳು. ಚಂದ್ರಯಾನ 3 8 ಮೀಟರ್ ಚಲಿಸಿದ ಪ್ರಜ್ಞಾನ್. ಇಸ್ರೋದಲ್ಲಿ ಮೋದಿ ಭಾಷಣ. ಚಂದ್ರಯಾನ 3ಕ್ಕಾಗಿ ದುಡಿದ ಎಲ್ಲರಿಗೂ ಸಲ್ಯೂಟ್. ಕಾಸರಗೋಡು ಜಿಲ್ಲೆಯ ಶಾಲೆಗಳಿಗೆ ಕನ್ನಡ ತಿಳಿದ ಶಿಕ್ಷಕರ ನೇಮಕಕ್ಕೆ ಕೇರಳ ಹೈಕೋರ್ಟ್ ಆದೇಶ. ಕಾಸರಗೋಡಿನಲ್ಲಿ ಹವಾಲಾ ಹಣದೊಂದಿಗೆ ಯುವಕ ಸೆರೆ. ಕಾಸರಗೋಡಿಗೆ ಕಾಲಿಟ್ಟ ಕೆಂಗಣ್ಣು. ಚಂದ್ರನ ಅಂಗಳದಲ್ಲಿ ಪ್ರಜ್ಞಾನ್ 8 ಮೀಟರ್ಗಳಷ್ಟು ದೂರ ಚಲಿಸಿದ್ದು, ಅದರಲ್ಲಿ ಅಳವಡಿಸಿರುವ 2 ಉಪಕರಣಗಳು ಕಾರ್ಯನಿರ್ವಹಿಸತೊಡಗಿದೆ. ಈ ಮೂಲಕ ಲ್ಯಾಂಡರ್ ಮತ್ತು ರೋವರ್ನಲ್ಲಿರುವ ಎಲ್ಲ ಉಪಕರಣಗಳು ಪೂರ್ಣ ಪ್ರಮಾಣದಲ್ಲಿ ವೈಜ್ಞಾನಿಕ ಮಾಹಿತಿಯನ್ನು ಸಂಗ್ರಹಿಸಲು ಸಜ್ಜಾಗಿದೆ. ಸದ್ಯಕ್ಕೆ ಈ ಉಪಕರಣಗಳು ಪ್ರಾಥಮಿಕ ಹಂತದ ಅಲ್ಪ ಪ್ರಮಾಣದ ಕಾರ್ಯ ಆರಂಭಿಸಿದೆ ಮತ್ತು ಯಶಸ್ವಿಯಾಗಿ ಚಲಿಸುತ್ತಿದೆ ಎಂದು ಇಸ್ರೋ ಎಕ್ಸ್ ಮೂಲಕ ಮಾಹಿತಿ ಹಂಚಿಕೊಂಡಿದ್ದಾರೆ. ಗ್ರೀಸ್ ರಾಷ್ಟ್ರದ ಪ್ರವಾಸದಿಂದ ಶನಿವಾರ ಬೆಳಗ್ಗೆ ಬೆಂಗಳೂರಿಗೆ ಬಂದಿಳಿದ ಪ್ರಧಾನಿ ನರೇಂದ್ರ ಮೋದಿಯವರು ಚಂದ್ರಯಾನ 3ರ ಯಶಸ್ಸಿಗಾಗಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ವಿಜ್ಞಾನಿಗಳನ್ನು ಇಸ್ರೋ ಕಚೇರಿಯಲ್ಲಿ ಅಭಿನಂದಿಸಿ ಮಾತನಾಡಿದರು. ಚಂದ್ರನ ಮೇಲೆ ಪ್ರಜ್ಞಾನ್ ಪರಾಕ್ರಮ ಕಂಡು ಖುಷಿಯಾಗಿದೆ. ಆಗಸ್ಟ್ 23ರ ದಿನವನ್ನ ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಎಂದು, ಲ್ಯಾಂಡರ್ ಇಳಿದ ಜಾಗವನ್ನ ಶಿವಶಕ್ತಿ ಎಂದು ನಾಮವನ್ನ ಘೋಷಿಸುವ ಮೂಲಕ ಇಸ್ರೋ ವಿಜ್ಞಾನಿಗಳ ಐತಿಹಾಸಿಕ ಸಾಹಸವನ್ನ ಇಡೀ ದೇಶ ಪ್ರತಿ ವರ್ಷ ಆಚರಿಸುವಂತೆ ಕರೆ ನೀಡಿದರು. ಮಂಗಳೂರು ಪಡ್ಡಂಗಡಿಯಲ್ಲಿ ಶುಕ್ರವಾರ ರಾತ್ರಿ ವಿಶಾಲ್ ಟೂರಿಸ್ಟ್ ಬಸ್ ಪಲ್ಟಿಯಾಗಿ 8 ಜನರಿಗೆ ಗಾಯಾಳಾಗಿವೆ. ಕಾರ್ಕಳ ಮೂಡಬಿದಿರೆಯಾಗಿ ಬೆಂಗಳೂರಿಗೆ ಸಾಗುವ ಬಸ್ ಆಗಿದ್ದು, ಬೆಳ್ತಂಗಡಿ ತಾಲೂಕಿನ ಪಡ್ಡಂಗಡಿ ಗಾಂಧಿನಗರದ ನಡುವೆ ಅಪಘಾತಕ್ಕೀಡಾಗಿದೆ. ತಕ್ಷಣ ಆಂಬ್ಯುಲೆನ್ಸ್ ಸೇವೆಯ ಮೂಲಕ ಗಾಯಾಳುಗಳನ್ನು ಆಸ್ಪತ್ರೆಗೆ ಸಾಗಿಸಲಾಗಿದೆ. ಕಾಸರಗೋಡು ಜಿಲ್ಲೆಯ ಅಡೂರು ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯ ಕನ್ನಡ ವಿಭಾಗಕ್ಕೆ ಮಲಯಾಳಿ ಶಿಕ್ಷಕಿಯನ್ನ ನೇಮಕ ಮಾಡಿರುವುದಕ್ಕಾಗಿ ಕೇರಳ ಸರ್ಕಾರವನ್ನು ಉಚ್ಚ ನ್ಯಾಯಾಲಯವು ತರಾಟೆಗೆ ತೆಗೆದುಕೊಂಡಿದೆ. ಅಲ್ಲಿಗೆ ಕೂಡಲೇ ಕನ್ನಡ ತಿಳಿದಿರುವ ಶಿಕ್ಷಕರನ್ನ ನೇಮಕ ಮಾಡುವಂತೆ ಆದೇಶಿಸಿದೆ. ಇದರಿಂದ ಕಾಸರಗೋಡಿನ ಕನ್ನಡ ವಿದ್ಯಾರ್ಥಿಗಳು ಎದುರಿಸುತ್ತಿದ್ದ ಸಮಸ್ಯೆಗೆ ಪರಿಹಾರ ದೊರಕಿದಂತಾಗಿದೆ. ಜೊತೆಗೆ ಕೆಲ ವರ್ಷಗಳಿಂದ ಕನ್ನಡ ವಿರೋಧಿ ನೀತಿ ಅನುಸರಿಸುತ್ತಿದ್ದ ಕೇರಳ ಸರ್ಕಾರ, ಶಿಕ್ಷಣ ಇಲಾಖೆ ಹಾಗೂ ಕೇರಳ ಲೋಕಸೇವಾ ಆಯೋಗಕ್ಕೆ ಅತಿ ದೊಡ್ಡ ಹಿನ್ನಡೆ ಉಂಟಾಗಿದೆ. ಆಟಿಕೆ ಪಿಸ್ತೂಲ್ ತೋರಿಸಿ ಕಿಡ್ನಾಪ್ ಮಾಡಿ ಕಾರು ಮತ್ತು ಮೊಬೈಲ್ ದೋಚಿದ್ದ ಪ್ರಕರಣದ ಆರೋಪಿ ಬಜಾಲ್ ನಂತೂರಿನ ನೌಫಲ್ ಯಾನೆ ಟೊಪ್ಪಿ ನೌಫಾಲ್ ಎಂಬಾತನನ್ನ ಪಾಂಡೇಶ್ವರ ಪೊಲೀಸರು ಬಂಧಿಸಿದ್ದಾರೆ. ಪ್ರಕರಣದ ಇನ್ನೋರ್ವ ಆರೋಪಿ ತಲೆಮರೆಸಿಕೊಂಡಿದ್ದಾನೆಂದು ಪೊಲೀಸರು ತಿಳಿಸಿದ್ದಾರೆ. ಮಜೀದ್ ಸೈಯದ್ ಎಂಬವರನ್ನ ನೌಫಲ್ ಮತ್ತು ಪುಚ್ಚ ಎಂಬವರು ಕಿಡ್ನಾಪ್ ಮಾಡಿ 5 ಲಕ್ಷ ರೂಪಾಯಿ ಹಾಗೂ ಕಾರು ನೀಡುವಂತೆ ಬೇಡಿಕೆ ಇಟ್ಟಿದ್ದರು. ಕೊಡಲು ನಿರಾಕರಿಸಿದಾಗ ಅವರ ಬಳಿ ಇರುವ ಕಾರು, ಮೊಬೈಲ್ ಹಾಗೂ 18,000 ರೂಪಾಯಿ ಸುಲಿಗೆ ಮಾಡಿ ಪರಾರಿಯಾಗಿದ್ದರು. ಈ ಬಗ್ಗೆ ಪಾಂಡೇಶ್ವರ ಪೊಲೀಸ್ ಠಾಣೆಗೆ ದೂರು ದಾಖಲಾಗಿತ್ತು. ಉಡುಪಿ ಆಗಸ್ಟ್ 19ರಿಂದ 24ರವರೆಗೆ ನಿಷೇಧಿತ ಪ್ಲಾಸ್ಟಿಕ್ಗಳನ್ನು ಮಾರಾಟ ಮಾಡುತ್ತಿದ್ದ ಅಂಗಡಿ, ವಾಣಿಜ್ಯ ಸಂಸ್ಥೆಗಳ ಮೇಲೆ ಜಿಲ್ಲಾಡಳಿತವು ದಾಳಿ ನಡೆಸಿ 55 ಕೆಜಿ ಪ್ಲಾಸ್ಟಿಕ್ ವಶಪಡಿಸಿ 34,000 ರೂಪಾಯಿ ದಂಡ ವಸೂಲಿ ಮಾಡಿದೆ. ಏಕಬಳಕೆಯ ಪ್ಲಾಸ್ಟಿಕ್ ಬದಲಿಗೆ ಮರುಬಳಕೆ ಮಾಡಬಹುದಾದ ವಸ್ತುಗಳನ್ನು ಬಳಸುವ ವ್ಯಾಪಾರ ಸಂಸ್ಥೆಗಳಿಗೆ ಜಿಲ್ಲಾಡಳಿತವು ಸೂಚಿಸಿದೆ ಮತ್ತು ನಿಷೇಧಿತ ವಸ್ತುಗಳಿಗೆ ಬಳಕೆ ಹಾಗೂ ಮಾರಾಟವನ್ನು ಮುಂದುವರಿಸಿದರೆ ಅವರ ಟ್ರೇಡ್ ಲೈಸೆನ್ಸ್ ಅನ್ನು ರದ್ದುಪಡಿಸಿ ಸೇರಿದಂತೆ ಭಾರೀ ದಂಡವನ್ನು ವಿಧಿಸುವುದಾಗಿ ಎಚ್ಚರಿಸಿದೆ. ಕಾಸರಗೋಡು ರೋಟರಿ ಕ್ಲಬ್ ಸಮೀಪ ಕಾರಿನಲ್ಲಿ ಸಾಗಿಸುತ್ತಿದ್ದ ದಾಖಲೆಯಿಲ್ಲದ ರೂಪಾಯಿ 19,60,500 ಕಾಸರಗೋಡು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಹಣ ಸಾಗಿಸುತ್ತಿದ್ದ ಸಿದ್ದಿಕ್ ಎಂಬಾತನನ್ನು ಬಂಧಿಸಿದ್ದಾರೆ.
ಕೇರಳ ಹಾಗೂ ಕರ್ನಾಟಕ ಸಾರಿಗೆ ಬಸ್ಸುಗಳು ಉಪ್ಪಳ ಬಸ್ ನಿಲ್ದಾಣಕ್ಕೆ ಬಾರದೆ ನೇರವಾಗಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಜನಸಾಮಾನ್ಯರನ್ನ ಹತ್ತಿಸುವುದು ಇಳಿಸುವುದು ಸಹಜವಾಗಿದೆ. ಇದರಿಂದ ಪ್ರಯಾಣಿಕರು ಪರದಾಡುವಂತಾಗಿದೆ. ಮಾತ್ರವಲ್ಲದೆ ಬಸ್ಸಿಗಾಗಿ ಮಾರ್ಗ ದಾಟುವಾಗ ಯಾವುದೇ ಕ್ಷಣದಲ್ಲೂ ದುರ್ಘಟನೆ ಸಂಭವಿಸಬಹುದಾಗಿದೆ. ನಾಗರಿಕರಲ್ಲಿ ತೀವ್ರ ಆಕ್ರೋಶ ಪ್ರಕಟವಾಗಿದೆ. ಈ ಬಗ್ಗೆ ಸ್ಥಳೀಯರು ಮಂಜೇಶ್ವರ ತಾಲೂಕು ಅಭಿವೃದ್ಧಿ ಸಮಿತಿಗೆ ದೂರು ನೀಡಿದ್ದಾರೆ. ಕಾಸರಗೋಡು ಜಿಲ್ಲೆಯ ದಕ್ಷಿಣ ಭಾಗದಲ್ಲಿ ಕೆಂಗಣ್ಣು ಪೀಡಿತರ ಸಂಖ್ಯೆ ಏರಿಕೆಯಾಗಿದೆ. ನೀಲೇಶ್ವರ ಪುರಸಭೆ ವ್ಯಾಪ್ತಿಯೂ ಸೇರಿದಂತೆ ಚೆರುವತ್ತೂರು, ಕಯ್ಯೂರ್, ಚೀಮೇನಿ, ಪಿಲಿಕೋಡು ಮತ್ತು ತ್ರಿಕರಿಪುರ ಪಂಚಾಯತ್ ವ್ಯಾಪ್ತಿಗಳಲ್ಲಿ ಕಳೆದ 1 ವಾರದಿಂದ 300 ಮಂದಿ ಚಿಕಿತ್ಸೆ ಪಡೆದಿದ್ದಾರೆ. ಅಡೆನೋವೈರಸ್ ಮಾದರಿಯ ಕೆಂಗಣ್ಣು ರೋಗದ ಚಿಕಿತ್ಸೆ ಪಡೆಯುವವರಲ್ಲಿ ಹೆಚ್ಚಿನವರು ಮಕ್ಕಳು ಮತ್ತು ವಿದ್ಯಾರ್ಥಿಗಳು. ಶಾಲೆಗಳಲ್ಲಿ ಪರೀಕ್ಷೆ ನಡೆಯುವುದರಿಂದ ಕಣ್ಣು ಕೆಂಪಾಗಿರುವವರಿಗೆ ವಿಶೇಷ ಪ್ರತ್ಯೇಕ ಸೌಲಭ್ಯ ಕಲ್ಪಿಸಲಾಗಿದೆ. ಇದು 1 ವಾರದಲ್ಲಿ ಗುಣವಾಗುತ್ತದಾದರೂ ಸುಲಭವಾಗಿ ಹರಡುತ್ತದೆ. ಸರಿಯಾದ ಆರೈಕೆ ಮತ್ತು ಚಿಕಿತ್ಸೆಯ ಅಗತ್ಯವಿದೆ. ತಮಿಳುನಾಡಿನ ಮಧುರೈಯಲ್ಲಿ ರೈಲಿಗೆ ಬೆಂಕಿ ತಗುಲಿ 9 ಸಾವು ಸಂಭವಿಸಿದೆ. ಪ್ರಯಾಣಿಕರು ಅಕ್ರಮವಾಗಿ ಸಾಗಿಸುತ್ತಿದ್ದ ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡು ಈ ದುರಂತ ಸಂಭವಿಸಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಮಂಜೇಶ್ವರದ ವಿವಿಧ ಶಾಲೆ ಮತ್ತು ಮಂಜೇಶ್ವರ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಓಣಂ ಹಬ್ಬ ಆಚರಿಸಲಾಯಿತು. ಮಂಜೇಶ್ವರ ಗ್ರಾಮ ಪಂಚಾಯತಿನಲ್ಲಿ ಇಂದು ಪೂಕಳಂ ಆಟೋಟ ಸ್ಪರ್ಧೆ ಮತ್ತು ವಿಶೇಷ ಓಣಂ ಸದ್ಯದೊಂದಿಗೆ ಓಣಂ ಹಬ್ಬವನ್ನು ಆಚರಿಸಲಾಯಿತು. ಮಂಜೇಶ್ವರ ಗ್ರಾಮ ಪಂಚಾಯತಿನ ಎಲ್ಲ ಸದಸ್ಯರು ಹಾಗೂ ಸ್ಟಾಫಿನವರು ಸೇರಿಕೊಂಡು ಇವತ್ತು ನಮ್ಮ ಕೇರಳದ ಓಣಂ ಹಬ್ಬವನ್ನು ನಾವು ಆಚರಿಸ್ತಾ ಇದ್ದೇವೆ. ತುಂಬ ವಿಜೃಂಭಣೆಯಿಂದ ನಾವಿಲ್ಲಿ ಆಚರಿಸ್ತಾ ಇರುವಂಥದ್ದು. ಬಾಹುಬಲಿಯು ನಮ್ಮ ಕೇರಳದಲ್ಲಿ ನೋಡಲಿಕ್ಕೆ ಯಾವಾಗಲೂ ಬರ್ತಾನೆ ಅಂತ ಹೇಳುವಂಥ ಪ್ರತೀತಿ ಇರುವಂಥ ಕಾರಣದಲ್ಲಿ ನಮ್ಮ ಕೇರಳ ಸುಭಿಕ್ಷವಾಗಿರಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಈ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಇದನ್ನು ನಾಡ ಹಬ್ಬವಾಗಿ ನಾವಿಲ್ಲಿ ಆಚರಿಸ್ತಾ ಇದ್ದೇವೆ. ಇಲ್ಲಿ ಪ್ರತಿಯೊಬ್ಬರು ಸದಸ್ಯರಾಗಿರಲಿ ಅಥವಾ ನಮ್ಮ ಸ್ಟಾಫಿನವರಾಗಿರಲಿ ಎಲ್ಲ ಒಂದೇ ಮನಸ್ಸಿನಿಂದ ಒಂದೇ ಸಂತೋಷದಿಂದ ಇಲ್ಲಿ ಸೇರಿಕೊಂಡು ಈ ಓಣಮನ್ನು ಆಚರಿಸ್ತಾ ಇದ್ದೇವೆ. ನಮ್ಮ ಕೇರಳ ಸುಭಿಕ್ಷವಾಗಲಿ ಹಾಗೆ ಮಂಜೇಶ್ವರ ಗ್ರಾಮ ಪಂಚಾಯತ್ ಸಮೃದ್ಧವಾಗಿ ಅಭಿವೃದ್ಧಿ ಹೊಂದಲಿ ಅಂತ ಆಶಿಸುತ್ತಾ ಈ ಓಣಂ ಹಬ್ಬದ ಶುಭಾಶಯನ್ನು ನಾನು ಕೋರ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ പഞ്ചായത്തിನಲ್ಲಿ UPI യന്ത്രವನ್ನು ഉദ്ഘാಟಿಸಲಾಯಿತು. ഇവിടെ ബഹുമാനപ്പെട്ട ഗ്രാമപഞ്ചായത്ത് പ്രസിഡന്റ് ഉദ്ഘാടനം ചെയ്തു നിർവഹിക്കുകയുണ്ടായി. അതായത് എല്ലാ വിധത്തിലുള്ള ഫീസുകളും ടാക്സുകളും ഓൺലൈനിലൂടെ ഫ്രണ്ട് ഓഫീസിൽ വന്ന് ಅಡಕಿನ ಸೌಕರ್ಯമാണ് ಇದುകൊണ്ട് ಉದ್ದೇಶಿക്കുന്നത്. ಇನ್ನು ಮಂಜೇಶ್ವರದ ಜನತೆಯು ಯಾವುದೇ ಒಂದು ಟ್ಯಾಕ್ಸ್ ಆಗಿರಲಿ ಅಥವಾ ಲೈಸೆನ್ಸ್ ಫೀಸ್ ಆಗಿರಲಿ ಪರ್ಮಿಟಿನ ಫೀಸ್ ಆಗಿರಲಿ ಎಲ್ಲ ಥರದ ಹಣವನ್ನು ಕೊಡುವುದರ ಬದಲು ನಾವು ಡಿಜಿಟಲ್ ಪೇಮೆಂಟನ್ನು ಉಪಯೋಗಿಸಿಕೊಂಡು ಪೇಮೆಂಟ್ ಮಾಡಲಿಕ್ಕೋಸ್ಕರ ಈ ವ್ಯವಸ್ಥೆಯನ್ನು ತಂದಂಥದ್ದು. GHS
PHSS ಬಂಗ್ರಮಂಜೇಶ್ವರ ಶಾಲೆಯಲ್ಲಿ ನಿನ್ನೆ ಓಣಂ ಹಬ್ಬ ಆಚರಿಸಲಾಯಿತು. ಪೂಕಳಂ ಮತ್ತು ವಿವಿಧ ಆಟೋಟ ಸ್ಪರ್ಧೆಗಳನ್ನು ಆಚರಿಸಲಾಯಿತು. ಎಲ್ಲ ಸ್ಥಿರ ಅಧ್ಯಾಪಕರು ಕೂಡಿ ಓಣಂ ಸದ್ಯೆಯನ್ನು ತಾವೇ ತಯಾರಿಸಿ ಮಕ್ಕಳಿಗೆ ಊಟ ಬಡಿಸಿ ವಿಶೇಷವಾಗಿ ಆಚರಣೆ ಮಾಡಲಾಯಿತು. GLPS ವಾಮಂಜೂರು ಶಾಲೆಯಲ್ಲಿ ಸಡಗರ ಸಂಭ್ರಮ ಓಣಂ ಆಚರಣೆ. ಓಣಂ ಆಚರಣೆಯ ಪ್ರಯುಕ್ತ ಶಾಲಾ ಮಕ್ಕಳಿಗೆ ಮುಂಚಿತವಾಗಿಯೇ ವಿವಿಧ ಆಟೋಟ ಸ್ಪರ್ಧೆಗಳು ನಡೆದವು. ಮಕ್ಕಳೇ ತಮ್ಮ ಮನೆಯ ಸುತ್ತಮುತ್ತಲಿರುವ ಹೂವುಗಳನ್ನು ಸಂಗ್ರಹಿಸಿ ತಂದು ಶಾಲೆಗೊಂದು ಪೂಕಳಮನ್ನು ಹಾಕಿದರು. ಓಣಂ ಸದ್ಯೆಯನ್ನು ಶಾಲಾ ಅಧ್ಯಾಪಕರೊಂದಿಗೆ SMC ಕಾರ್ಯಕಾರಿ ಕಮಿಟಿಯ ಸದಸ್ಯರೊಂದಿಗೆ ಮಾಡಿದರು. ಇದಕ್ಕೆ ಶಾಲಾ ಮಕ್ಕಳೆಲ್ಲರೂ ಭೋಜನಕ್ಕೆ ಸಾಕ್ಷಿಯಾದರು. ಬಳಿಕ ಸಭಾ ಕಾರ್ಯಕ್ರಮವನ್ನು SMC ಅಧ್ಯಕ್ಷರು ಶ್ರೀ ಕಲಂದರ್ ತಾಜುದ್ದೀನ್ ಅವರ ನೇತೃತ್ವದಲ್ಲಿ ನಡೆಸಲಾಯಿತು. ಉದ್ಘಾಟನಾ ಸಮಾರಂಭವನ್ನು ಮಂಜೇಶ್ವರ ಪಂಚಾಯತ್ ವಾರ್ಡ್ ಸದಸ್ಯ ಶ್ರೀ ಆದರ್ಶ್ BM ಅವರು ನೆರವೇರಿಸಿ ಓಣಂ ಹಬ್ಬದ ಶುಭ ಸಂದೇಶವನ್ನು ನೀಡಿದರು. ಕಾರ್ಯಕ್ರಮಕ್ಕೆ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಶ್ರೀ ರಾಘವನ್ ರವರು ಹಾಜರಿದ್ದು ಹಬ್ಬದ ಸಂದೇಶವನ್ನು ನೀಡಿದರು. ಹಳೆ ವಿದ್ಯಾರ್ಥಿಯಾದ ಹೋಮಿಯೋಪತಿ ಡಾಕ್ಟರ್ ವ್ಯಾಸಂಗಗೆಯುತ್ತಿರುವ ಅಖಿಲ್ ಮೊಂತೇರೋ ಕಾರ್ಯಕ್ರಮಕ್ಕೆ ಹಾಜರಿದ್ದು ಎಲ್ಲ ವಿಧದ ಶುಭ ಹಾರೈಕೆ ನೀಡಿದರು. ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು. ಕಾರ್ಯಕ್ರಮಕ್ಕೆ ಮುಖ್ಯೋಪಾಧ್ಯಾಯಿನಿಯವರಾದ ಶ್ರೀಮತಿ ಸಿಲ್ವಿಯವರು ಸ್ವಾಗತಿಸಿ ಹಿರಿಯ ಅಧ್ಯಾಪಕಿ ಧನ್ಯವಾದವಿತ್ತರು. ಬಳಿಕ ಮಕ್ಕಳ ಮನೋರಂಜನೆ ಕಾರ್ಯಕ್ರಮ ನಡೆಸಲಾಯಿತು. ಸಬ್ ರಿಜಿಸ್ಟರ್ ಆಫೀಸ್ ಮತ್ತು ಡಾಕ್ಯುಮೆಂಟ್ ರೈಟರ್ಸ್ ಅಸೋಸಿಯೇಷನ್ ಜಂಟಿ ಆಶ್ರಯದಲ್ಲಿ ಓಣಂ ಹಬ್ಬ ಆಚರಿಸಲಾಯಿತು. ಸಬ್ ರಿಜಿಸ್ಟರ್ ಆಫೀಸ್ ಮತ್ತು ಡಾಕ್ಯುಮೆಂಟ್ ರೈಟರ್ಸ್ ಅಸೋಸಿಯೇಷನ್ ಜಂಟಿ ಆಶ್ರಯದಲ್ಲಿ ಓಣಂ ಹಬ್ಬ ಆಚರಿಸಲಾಯಿತು. ಓಣಂ ಹಬ್ಬದ ಪ್ರಯುಕ್ತ ವಿವಿಧ ಆಟೋಟ ಸ್ಪರ್ಧೆ ನಡೆಸಲಾಯಿತು. ಮನುಷ್ಯತ್ವ ಎಂಬ ಗುಣ ಮನುಷ್ಯರಲ್ಲಿ ಕಾಣುವ ಗುಣವಾದರೆ ಸಮಾನ ಗುಣ ಪ್ರಾಣಿಯಲ್ಲೂ ಕಂಡರೆ ಅದನ್ನ ಏನೆಂದು ಕರೆಯಬಹುದು? ಇಲ್ಲಿದೆ ನೋಡಿ ಒಂದು ವೈರಲ್ ವಿಡಿಯೋ. ನೀವೇ ನೋಡಿ ಹೇಳಿ ಈ ಗುಣಕ್ಕೆ ಏನೆಂದು ಹೆಸರು. ಇದರೊಂದಿಗೆ ಇಂದಿನ ಸಮಾಚಾರವನ್ನ ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ನಿಮ್ಮ ಧ್ವನಿ ಮೀಡಿಯಾ. ನಿಮ್ಮ ನೆಚ್ಚಿನ ಧ್ವನಿ ಮೀಡಿಯಾ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಲಭ್ಯವಿದೆ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲ ಕಾರ್ಯಕ್ರಮಗಳನ್ನು ತಪ್ಪದೇ ವೀಕ್ಷಿಸಿ. ಯೂಟ್ಯೂಬ್ನಲ್ಲಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ
ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧ್ವನಿ ಮೀಡಿಯಾವನ್ನ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ಗಳಲ್ಲೂ ವೀಕ್ಷಿಸಬಹುದಾಗಿದೆ. ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.